Dance, mommy dance. 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 Hello, namaskara and welcome back to your favorite show that is none other than Sun Pure Dance Mummy Dance Season 2. Exactly. Wow. And yan nikla mokeda Rupesh Shetty and this is ನಿಕಲ ಮಾತೆಲ್ಲ ಮಸ್ತ್ ಮೋಕೆದ ಸೌಜನ್ಯ ಹೆಗಡೆ ಇಂಗ್ಲಿಗೆ ರರ್ಜನಕ್ಲ ಭಾರಿ ಖುಷಿ ಆವಂದುಂಡು ದಯಪಂಡ ಸೀಸನ್ 2 and all the mummies are geared up. ಕರಾವಳಿ ಕರ್ನಾಟಕಡು ಮಾತ ಮಮ್ಮೀಸ್ ನಕ್ಲೆಗೆ ಮಲ್ತಿನಂಚಿನ ಒಂಜಿ ವೇದಿಕೆ ಉಂದೆಟಕಲ್ನ ಟ್ಯಾಲೆಂಟ್ ಆದಿಪ್ಪು ಒಂಜಿ ಡ್ರೀಮ್ ಆದಿಪ್ಪು ದಾದೆಲ್ಲ ಒಂಜಿ ಆಪರ್ಚುನಿಟಿ ಕೊರೊಂದುಂಡು ನಮ್ಮ ಟಿವಿ ದಟ್ ಇಸ್ ದಿಸ್ ಟೈಮ್ ಸನ್ ಪ್ಯೂರ್ ತಕಲ್ನ ಮೇನ್ ಪ್ರಾಯೋಜಕ ಒತ್ತಡು ಬರೋಂದುಂಡು ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2. ಖಂಡಿತವಾಗಿಯೂ ನಮ್ಮ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ತಾಯಂದ್ರು ಕೇವಲ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಗಂಡನಿಗೋಸ್ಕರ ತಮ್ಮ ಮನೆಯವ್ರಿಗೋಸ್ಕರ ತ್ಯಾಗ ಮಾಡೋದು ಮಾತ್ರ ಅಲ್ಲ, ಅವರಲ್ಲಿರುವಂತಹ ಕಲೆ ಏನಿದೆ, ಟೈಮ್ ಇಲ್ಲದೆ ಒಂದು ಕಲೆ ಅನ್ನುವಂಥ ಒಂದು ಮೊಗ್ಗು ಏನಿದೆ ಅದು ಅರಳೋದಕ್ಕಿಂತ ಮುಂಚೆನೆ ಕೆಲವೊಂದ್ಸಲ ಅರಳಿ ಮತ್ತೆ ಮುದುಡಿ ಹೋಗುತ್ತೆ. ಅಂತಹ ಮೊಗ್ಗನ್ನ ಅಥವಾ ಅರಳಿದಂತಹ ಹೂವನ್ನ ಇನ್ನಷ್ಟು ಅರಳಿಸುವಂತಹ ಒಂದು ಪ್ರಯತ್ನ ದಟ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ತಾಯಂದ್ರು ಕೇವಲ ಅಡಿಗೆ ಮಾಡಿ ಮನೇಲಿರೋರಿಗೆ ಬಡಿಸೋದಕ್ಕೆ ಮಾತ್ರ ಇರೋರಲ್ಲ, ಅವರಲ್ಲಿ ಕಲೆ ಇದ್ರೆ ಅದನ್ನ ಹುಡುಕಿ ಹೊರಗೆ ತೆಗೆಯುವಂತ ಒಂದು ವೇದಿಕೆ ದಟ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ. ವಾ 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 ಈ ಸಾರಿ ಮಾತ್ರ ಸ್ಕ್ರಿಪ್ಟ್ ಕೊಟ್ಟ ಹಾಗೆ ಬೈ ಹಾರ್ಟ್ ಮಾಡಿ ಪರ್ಫೆಕ್ಟ್ ಆಗಿ ಹೇಳಿದ್ರಿ ರೂಪೇಶ್. ಯಾರು ಕೊಟ್ಟಿದ್ದು ಸ್ಕ್ರಿಪ್ಟ್? ಓ, ನಿಮ್ಗೆ ಸ್ಕ್ರಿಪ್ಟ್ ಕೊಡ್ತಾರಾ? ನಾವು ಹುಟ್ಟೋವಾಗಲೇ ಸ್ಕ್ರಿಪ್ಟ್ ಎಲ್ಲ ಹಿಡ್ಕೊಂಡ್ ಬಂದಿರೋರು, ನಮ್ಗೆ ಯಾರು ಕೊಡ್ತಾರೆ ಸ್ಕ್ರಿಪ್ಟ್? ಇರ್ಲಿ, ರಿಯಾಲಿಟಿ ಇರ್ಲಿ, ಆಕ್ಚುಯಲ್ ಅದಕ್ಕೆ ಈ ವೇದಿಕೆ ಮಾಡಿರೋದೇ ಮಮ್ಮೀಸ್ಗೋಸ್ಕರ. ಸೊ ವೈ ವೇಟ್, ಲೆಟ್ಸ್ ಕಾಲ್ ದ ಮಮ್ಮೀಸ್. ಆದ್ರೆ ಅದಕ್ಕೆ ಮೊದಲು ಯಾರು ನಮ್ಮ 3 ಜಡ್ಜಸ್. ಇಟ್ಸ್ ಟೈಮ್ ಟು ವೆಲ್ಕಮ್ ಅವರ್ ಜಡ್ಜಸ್, ದ ಬ್ಯೂಟಿಫುಲ್ 3. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಎಂಕಲ್ ನನೇ ಫಸ್ಟ್ ಸೀಸನ್ ಇತ್ತಿನಾರು ಎಂಚವಲ್ಲರು ಅಂದ ಕೇಂದು ಮಾತರೆಲ್ಲ ಸಮಾಧಾನ ಆಲ್ಪನಂಚಿನ ಎಂಕಲ್ನ ಜಡ್ಜ್ ಅರುಣ್ ಆಳ್ವಾ ಸರ್. ಎಸ್ ಸರ್, ಜೋರನೆ ಚಪ್ಪಾಳೆ ಎಂಚೊಲ್ಲರ್ ಅಂತ ಕೇಂದ್ರ ಎರೆಗಾಲ ಹುಷಾರಿಜ್ಜನ ಹಾಕ್ಲಿಕ್ಕೆ ಮಾತಾಡ್ತಿದ ಟ್ರೀಟ್ಮೆಂಟ್ ವ್ಯವಸ್ಥೆ ಮಲ್ತ್ಕೊರ್ಪನಾರ ದಟ್ ಇಸ್ ನಾನ್ ಅದರ್ ಹಲೋ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಅಂಡ್ ಉಪ್ಪುನು ಬಾಂಬೆ ಆದಿತ್ತಿಲ್ಲ ತುಳು ಭಾಷೆನ ಮೋಕೆ ಮಲ್ಪುನಂಚಿನ ಅಂಚನೆ ಒಂದು ಶೋ ದ ಅಟ್ರಾಕ್ಷನ್ ಅಂತ ಬರಲಿ. ಒನ್ ಆಫ್ ದ ಹ್ಯಾಂಡ್ಸಮ್ ಗಾಯ್ ಅಂಡ್ ಒನ್ ಆಫ್ ದ ಎನರ್ಜೆಟಿಕ್ ಗಾಯ್. ಕೆಲವರ ಸುಳ್ಳುಲ ಪರೋಣ ಬಟ್ ಸ್ಟಿಲ್ ಎಲ್ಟನ್ ನಮ್ಮ ಒಟ್ಟಿಗೆ ಸೊ put your hands together and please welcome Elton Mascarenas. Oh, Elton, the fear has started moolu mummies naklega atte one chur puk start adan but keep it going. Welcome once again and the beautiful gorgeous darling Chirashri Anchan. ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿಯಲ್ಲಿ ಮೂಡಿ ಬರುವಂತಹ ನಮ್ಮ ಕಾರ್ಯಕ್ರಮ ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ಯೂರ್ ಕೆಮಿಕಲ್ ಫ್ರೀ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ದ ಪ್ರೋಗ್ರಾಮ್ ಇಸ್ ಬೀನ್ ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್, ಘಡಿ ಡಿಟರ್ಜೆಂಟ್ ಹಾಗೂ prophippo.com. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್. ಅದರ ಜೊತೆಗೆ ಮ್ಯಾಂಗ್ಳೂರ್ ಸಿಲ್ಕ್ಸ್ ಫೇಮಸ್ ಫಾರ್ ಕಿಡ್ಸ್ ವೇರ್, ಲೇಡೀಸ್ ವೇರ್ ಅಂಡ್ ಜೆಂಟ್ಸ್ ವೇರ್. ಇದರ ಜೊತೆಗೆ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಮೇಸ್ಟ್ರೋ ಇಂಟೀರಿಯರ್ಸ್, ಜನಪ್ರಿಯ ರೈಸ್ ಕಾರ್ಪೊರೇಷನ್, ಭೂಮಿ ವಿಲ್ಲಾಸ್ ಹಾಗೂ ಫೋರಂ ಮಾಲ್ ಹಸ್ ಬೀನ್ ಅವರ್ ವೆನ್ಯೂ ಪಾರ್ಟ್ನರ್ಸ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ಬ್ಯಾಕ್ ಟು ಅವರ್ ಶೋ. ರೂಪೇಶ್, ಓಕೆ, ನಮ್ಮ ವೇದಿಕೆಯಲ್ಲಿರುವಂತಹ ಮಮ್ಮಿ ತುಂಬಾ ಸ್ಪಾನ್ಸರ್ಗಳನ್ನ ಹೊಗಳಾಯ್ತು, ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ. ರೂಪೇಶ್, ಈ ವೇದಿಕೆ ಮಾಡಿರೋದು ನೀವು ಯಾವಾಗಲೂ ಹೇಳ್ತಾ ಇದ್ರೆ ಮಮ್ಮಿ ಅಂದ್ರಿಗೆ ಮಮ್ಮಿಯಿಂದ ಮಮ್ಮಿಯರಿಗೋಸ್ಕರ ಅಂತ. ಆದರೆ ಈ ಮಮ್ಮೀಸ್ ಆಗಬೇಕಾದ್ರೆ, ತಾಯಂದ್ರ ಆಗಬೇಕಾದ್ರೆ ಹುಟ್ಟುವಾಗ ಅವರೊಂದು ಹೆಣ್ಣು. ಈ ಹೆಣ್ಣು ಮಕ್ಕಳು ಬೆಳಿಬೇಕು, ಉಳಿಬೇಕು ಅಂತ ಎಷ್ಟೋ ಜನರು ಅದನ್ನ ಮೆಸೇಜನ್ನ ನಮಗೆ ಕನ್ವೆ ಮಾಡ್ತಾರೆ. ಅಂತ ಒಂದು ಮೆಸೇಜನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್. ಖಂಡಿತ ಡೆರಿಟಾ ಪಿಂಟೋನ್ ಅವರು ಬರ್ತಾ ಇದ್ದಾರೆ ಫ್ರಮ್ ನೆಲ್ಲಿ ತೀರ್ಥ. ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್ ಅಂದ್ರೆ ಹೆಣ್ಣು ಮಗುವನ್ನ ಉಳಿಸಬೇಕು ಅನ್ನೋ ಒಂದು ಉದ್ದೇಶ. ಈ ಸಮಾಜ ಅದರಲ್ಲಿ ಕೆಲವರು ಯಾಕೆ ಹೀಗಾಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಅದ್ಭುತವಾಗಿರುವಂತಹ ಪ್ರದರ್ಶನ ಅನ್ನುವಂಥದ್ದು ಕಾಯ್ತಾ ಇದೆ ಒಂದು ವೇದಿಕೆಯಲ್ಲಿ ನಿಮಗೋಸ್ಕರ. ಸೊ ಪ್ಲೀಸ್ ವೆಲ್ಕಮ್ the lady from Nelly Tirtha, that is Dorita Pinto. सुनिए अब बात बनने वाले
बहू, मुझे लड़का ही चाहिए। चिड़ैया नन्ही सी चिड़िया अंगना में फिर आजा रे, अंधियारा है घना और लहू से सना, किरणों के तिनके अंबर से चुन के अंगना में फिर आजा। सुनिए सुनिए, गोरी चिड़ैया। आपके घर बेटी पैदा हुई है। नहीं नहीं नहीं, छोड़ दो मेरे बच्चे को। जो उठेगा धड़ से कटेगा, कहाँ पे छिपेगा कहाँ पे बचेगा। उठा तो गिरेगा, गिरा तो चिरेगा, छिपा तो मिलेगा, मिला तो मारेगा। जाग भाग भाग बच सके तो बच ले आज, भी है ये ज़लज़ला है पूरे जोर पर चला है, किस्मत में है जो लड़ा है, कौन रह सका खड़ा है। सबसे अटल सबसे प्रबल शस्त्र रचित रक्त चरित आशियाना तेरा साथ मेरे है ना, ढूंढते तेरी गली मुझको घर मिला, तू जो मिला लो हो गई मैं काबिल, तू जो मिला तो हो गया सब हासिल, क्योंकि तू धड़कन मेरी। कोख को कबर ना बनाए, खुशी खुशी बिटिया को दुनिया में लाए। ಖಂಡಿತ ಒಂದು ಅದ್ಭುತವಾಗಿರುವಂಥ ಪ್ರದರ್ಶನ ಅಂತ ಖುಷಿಯಿಂದ ಹೇಳ್ಬೋದು. ಯಾಕೆಂದರೆ ನಿಮ್ಮ ಟೆಕ್ನಿಕಲಿ ನಿಮ್ಮ ಡ್ಯಾನ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ, ಜಡ್ಜಸ್ ಅವ್ರು ಹೇಳ್ತಾರೆ, ನನಗೆ ಗೊತ್ತೂ ಇಲ್ಲ. ಆದರೆ ಕಾನ್ಸೆಪ್ಟ್ ವೈಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆ ಅಂದರೆ ತುಂಬಾ ಸಂದೇಶಗಳನ್ನು ಕೊಟ್ಟರು. ಅದರ ಅರ್ಥ ಏನು ಅಂತ ಅವ್ರು ಹೇಳಿದ್ದಾರೆ, ಅವ್ರು ಏನು ಹೇಳೋದಕ್ಕೆ ಹೊರಟಿದ್ರು ಅಂತ. ಆದರೆ ನಾನು ಹೇಳೋವಂಥ ವಿಚಾರ ಏನಪ್ಪ ಅಂದರೆ, ಎಷ್ಟೋ ಜನ ಅಂದರೆ ಹೆಣ್ಣು ಮಗು ಅಂತ ಹೇಳುವಾಗ ತಾತ್ಸಾರ ಮಾಡೋವಂಥದ್ದು, ಅದು ಬೇಡ ಅನ್ನೋವಂಥದ್ದು, ಗಂಡೇ ಬೇಕು ಅನ್ನೋಂಥವ್ರು ಎಷ್ಟೋ ಜನ ಇರ್ತಾರೆ. ಆದರೆ ಅವ್ರಿಗೆಲ್ಲ ನಾನು ಹೇಳೋವಂಥ ಒಂದೇ ಒಂದು ಮಾತು ಏನಪ್ಪ ಅಂದರೆ, ಜನ್ಮ ಕೊಡುವಂಥ ತಾಯಿ ಹೆಣ್ಣು, ಬದುಕು ಕೊಡುವಂತಹ ಹೆಂಡತಿ ಹೆಣ್ಣು, ಪ್ರೀತಿ ಹಂಚುವಂತಹ ತಂಗಿ ಹೆಣ್ಣು, ನಾವಿರೋಂತಹ ಭೂಮಿ ಹೆಣ್ಣು, ನಾವು ಸಂಪಾದಿಸುವಂತಹ ಹಣ ಅದನ್ನು ದೇವಿ ಅಂತೀವಿ, ಅದು ಕೂಡ ಹೆಣ್ಣು. ಹಾಗಿರುವಾಗ ನಾವು ಜನ್ಮ ಕೊಡುವಂತಹ ಮಗು ಅದು ಹೆಣ್ಣಾದರೆ ಅದಕ್ಕೆ ಅಸಹಾಯ ಪಡ್ಕೊರೋರು ಯಾರೆಲ್ಲ ಇದ್ದೀರಾ, ಮೊದಲು ನಿಮ್ಮ ತಾಯಿ ಹೆಣ್ಣು ಅಂತ ಹೇಳೋದಕ್ಕೆ ನೀವು ನಾಚಿಕೆ ಪಟ್ಟರೆ ನೀವು ಆ ಮಗುವನ್ನು ದೂರ ಮಾಡಬೇಕಾಗುತ್ತೆ. ಆದರೆ ಅಂಥ ಒಂದು ಮನಸ್ಸು ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾವೆಲ್ಲರೂ ಗಂಡಿಗೆಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಅಷ್ಟೇ ಪ್ರಾಧಾನ್ಯತೆಯನ್ನು ಹೆಣ್ಣಿಗೂ ಕೊಡಬೇಕಾಗುತ್ತೆ. ಒಂದು ಅದ್ಭುತವಾಗಿರುವಂತಹ ಮೆಸೇಜನ್ನು ಕೊಟ್ಟಿದ್ದೀರಾ. ಸೊ ಅದಕ್ಕೋಸ್ಕರ ಜೋರಾಗಿರುವಂಥ ಒಂದು ಚಪ್ಪಾಳೆ ಇವ್ರಿಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಫೋರ್ ಐ ಗೋ ಟು ದ ಜಡ್ಜಸ್, ನಾನು ಜಡ್ಜಸ್ ಹತ್ರ ಇವರ ಮಾರ್ಕ್ ಅಥವಾ ಇವರ ಒಂದು ಪರ್ಫಾರ್ಮೆನ್ಸ್ ಕೇಳೋದಕ್ಕಿಂತ ಮುಂಚೆ ಇವರ ಕೊರಿಯೋಗ್ರಾಫರ್ ಬಗ್ಗೆ ನಾನು ಹೇಳಬೇಕು. ಅವರಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ಅವರಿಗೆ ಹೇಳ್ಕೊಡ್ತಾ ಇದ್ರು, ಪ್ಲೇಸ್ಮೆಂಟ್ ಎಲ್ಲಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇವ್ರಿಗಿಂತ ಜಾಸ್ತಿ ಅವರು ಕ್ಯೂರಿಯಾಸಿಟಿಯಿಂದ ಅಲ್ಲೆಲ್ಲ ಟೆನ್ಷನಲ್ಲಿ ನಿಲ್ತಾ ಇದ್ರು. ದ್ಯಾಟ್ ಈಸ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ, ಈ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 1 ಆರ್ ಸೀಸನ್ 2 ಇದರ ಅತ್ಯಂತ ಕಿರಿಯ ಕೊರಿಯೋಗ್ರಾಫರ್ ಅಂತ ಹೇಳಬಹುದು. ದಟ್ ಇಸ್ ನಾನ್ ಅದರ್ ದ್ಯಾನ್ ಇವರ ಮಗಳು. ಆಮ್ ಐ ರೈಟ್? ಏನವ್ರ ಹೆಸರು?
ರೀಸಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಜೋರಾಗಿರುವಂತ ಚಪ್ಪಾಳೆ. ಅಂಡ್ ಪ್ಲೀಸ್ ವೆಲ್ಕಮ್ ದ ಯಂಗೆಸ್ಟ್ ಕೊರಿಯೋಗ್ರಾಫರ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಸೂಪರ್. ನೀವು ಏನಲ್ಲಿ ಫುಲ್ ಟೆನ್ಷನಲ್ಲಿ ಇದ್ರಿ, ಮಮ್ಮಿ ಹಂಗೆ ಮಾಡ್ತಾ ಇದ್ರೆ, ಅಲ್ಲಿ ಇಡ್ತಾ ಇದ್ರೆ, ಇಲ್ಲಿ ಇಡ್ತಾ ಇದ್ರೆ ಅಂತ. ಸೊ ಕನ್ನಡ ಬರುತ್ತಾ ನಿಮಗೆ? ಬರ್ತದೆ, ವೆರಿ ಗುಡ್. ಹೇಳಿ, ನೀವು ಕೊರಿಯೋಗ್ರಾಫರ್ ಅಂತ ನೀವೇ ಕಲ್ಸ್ಕೊಟ್ಟಿದ್ದ ಅಮ್ಮನಿಗೆ? ಇಲ್ಲ. ಮತ್ತೆ ಡ್ಯಾನ್ಸರ್. ಯಾರು? ಡ್ಯಾನ್ಸರ್. ಅಂದ್ರೆ ಅವ್ರಿಗೆ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೀವ್ ಹೇಳಿ, ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಗಣೇಶ್ ಸರ್ ಅಂತ ಎಡಪದು. ಮತ್ತೆ ಇವರೊಂದು ಪಾರ್ಟ್, ಐ ಮೀನ್ ಸಬ್ ಕೊರಿಯೋಗ್ರಾಫರ್. ಓಕೆ, ನಿಮ್ಗೆ ತುಂಬಾ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟೆ. ರೂಪೇಶ್ ಆಡಿಷನ್ ಸಿಲೆಕ್ಟ್ ಆಗ್ತೀನಿ, ಸೋಲೋ ಮನ್ಪುಣ ಸಿಲೆಕ್ಟ್ ಅಂತೀನಿ ನಿಜವಾದ ಅರ್ನೊಟ್ಟಿಗೆ ಆಡಿಷನ್ಗೆ ಬಾಲೆಲ್ಲ ನಲ್ತದೆ. ಓಕೆ, ಏಪಲ್ ಆರೆಂಜ್ ಪಾಠ ಅದು ಪರ್ಫಾರ್ಮೆನ್ಸ್. ಓಕೆ, ನಮ್ಮ ಚೋಟ ಕೊರಿಯೋಗ್ರಾಫರ್ ಇವಾಗ ಹೇಳ್ಬೇಕು ಏನೇನೆಲ್ಲ ತಪ್ಪು ಮಾಡಿದ್ರು ನಿಮ್ಮ ಅಮ್ಮ ಅಂತ. ಎಸ್. ಅದು ಮ್ಯಾಂಗೋ ಎತ್ತಲಿಲ್ಲ. ಮ್ಯಾಂಗೋ ಅದು ತಗೊಳ್ಳಿಕ್ಕಿತ್ತಾ? ಮೈಕ್ ಇದೆ, ಹೇಳಿ. 2 ಮ್ಯಾಂಗೋ ತೋರಿಸ್ಲಿಕ್ಕಿತ್ತು, ಬಟ್ ನಾನು ಒಂದೇ ಮ್ಯಾಂಗೋ. ನೀವು ಜಡ್ಜ್ಮೆಂಟಿಗೆ ಮುಂಚೆನೆ ಎಲ್ಲ ಹೇಳ್ಕೊಡ್ತೀರಾ ನೀವು. ಎನಿವೇಸ್, ಬೇರೆ ಏನು ತಪ್ಪು ಮಾಡಿದ್ರು? ಇವಾಗ ಗೊತ್ತಾಗುತ್ತೆ, ಎಲ್ಲ ಹೇಳಿದ್ರೆ ಜಡ್ಜ್ಮೆಂಟ್ ಇನ್ನಿದೆ ಅಂತ. ಎನಿವೇಸ್ ಓವರ್ ಟು ದ ಜಡ್ಜಸ್. ಫಸ್ಟ್ ಆಫ್ ಆಲ್ ನಮ್ಮ ಅರುಣ್ ಆಲ್ವಾ ಸರ್, ಹೇಳಿ ಹೆಂಗಾಯ್ತು? ಎರಿಟಾ ಪಿಂಟೋ. ಎಸ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಆರಾಮ. ಎರಿಟಾ ಪಿಂಟೋ, ಯಾಕೆ ಈ ಸಾಂಗ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೀರಾ? ಸರ್, ನಾನು ಯಾಕೆ ಮಾಡಿದೆ ಅಂದರೆ ಈಗಿನ ಕಾಲದಲ್ಲೂ ಸಹ ಹೆಣ್ಣು ಮಕ್ಕಳನ್ನು ಬೇಡ ಅಂತ ಮನೆಯವರು ದಬ್ಬಾಳಿಕೆ ಹಾಕ್ತಾರೆ. ಅದಕ್ಕೆ ನನಗೆ ಈ ರೀತಿ ಮಾಡಿ ಮೆಸೇಜ್ ಕೊಡುವಂಥ ಹೆಣ್ಣು ಮಕ್ಕಳು ಕೂಡ ನಮ್ಮ ಜೀವನದಲ್ಲಿ ಪ್ರಾಮುಖ್ಯರಾಗಿರ್ತಾರೆ. ಐ ಆಮ್ ಮಾಮ್ ಬಿಕಾಸ್ ಆಫ್ ಹರ್. ಓಕೆ. ಸೊ ಒಂದು ಸೋಷಿಯಲ್ ಮೆಸೇಜ್ ಇತ್ತು. ಯಾ, 100%. ಒಂದು ಕಾನ್ಸೆಪ್ಟ್ ಇತ್ತು. ಎಸ್ ಸರ್. ಬಟ್ ಡ್ಯಾನ್ಸ್ ಕಮ್ಮಿ ಇತ್ತು. ಹೌದು ಸರ್. ಯಾಕೆ ಅಂತ ಹೇಳಿದ್ರೆ, ಈ ಇದರಲ್ಲಿ ನಾವು ಎಲ್ರಿಗೂ ಮಾಮ್ಸ್ನವರಿಗೆ ಒಂದೇ ಒಂದು ಇದು ಹೇಳಿದೆ ಅಂತ ಹೇಳಿದ್ರೆ, ಈ ಇದರಲ್ಲಿ ಇವಾಗ ಫಸ್ಟ್ ರೌಂಡ್ ಸಿಲೆಕ್ಷನಲ್ಲಿ ಡ್ಯಾನ್ಸ್ ಬೇಕು ಅಂತ ಒಂದು ಹೇಳಿದ್ದೇವೆ ನಾವು. ಯಾಕೆ ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡಲ್ಲಿ ಕಾನ್ಸೆಪ್ಟ್ ನಾವು ಕೊಡ್ತೇವೆ, ಈ ಕಾನ್ಸೆಪ್ಟ್ ಮಾಡಿ ಈ ಕಾನ್ಸೆಪ್ಟ್ನ ಒಂದೊಂದು ರೌಂಡಲ್ಲಿ ಕೊಡ್ತೇವೆ. ಆವಾಗ ಇದು ಮಾಡ್ಬೋದಿತ್ತು ನನ್ನ ಪ್ರಕಾರ. ಓಕೆ ಸರ್. ಬಟ್ ಸೋಷಿಯಲ್ ಮೆಸೇಜ್ ಇತ್ತು. ಒಂದು ಟೋಟಲ್ ನಿಮ್ಮದು ಸ್ಟೇಜ್ ಯುಟಿಲೈಸ್ ಅದು ಮಾಡಿದ್ದೀರಾ. ಒಂದು ನೋಡಿದರೆ ಟೋಟಲ್ ನಾವು ಒಂದು ಮಾಮ್ಸ್ ಒಂದು ಸ್ಟೇಜ್ ಒಂದು ಈ ರೌಂಡಲ್ಲಿ ಒಂದು ಇಟ್ಟಿದ್ದೇವೆ. ಆ ಒಂದು ಮೆಸೇಜ್ 100% ಇತ್ತು, ಅದರಲ್ಲಿ ನೀವು ಇದಿಲ್ಲ. ಓಕೆ ಸರ್. ನೀವು ನಿಮ್ಮದು ಎಕ್ಸ್ಪ್ರೆಷನ್ ಆಗಲಿ, ನೀವು ಸ್ಟೇಜ್ ಯುಟಿಲೈಸೇಷನ್ ಆಗಲಿ ಎಲ್ಲ ಒಳ್ಳೆ ಮಾಡಿದ್ದೀರಾ. ಬಟ್ ಡ್ಯಾನ್ಸ್ ಸ್ವಲ್ಪ ಕಮ್ಮಿ ಇತ್ತು. ಓಕೆ ಸರ್. ಅದೇ ಒಂದು ಇದಂತೇಳಿ, ಅಲ್ಲದೆ ಬೇರೆ ನಿಮ್ಮದು ಎಲ್ಲ ಟೋಟಲ್ ಪರ್ಫಾರ್ಮೆನ್ಸ್ ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಅವ್ರು ಹೇಳಿರುವಂಥ ವಿಚಾರ ನೀವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋದ್ರೆ ಅದನ್ನು ಇಂಪ್ರೂವೈಸ್ ಮಾಡ್ಕೋಬೇಕು. ಓಕೆನಾ? ಎಸ್, ಇವಾಗ ನಮ್ಮ ಚಿರಶ್ರೀ ಅಂಚನ್ ಅವರು, ಬಿಂಗ್ ಅ ಲೇಡಿ, ನೀವೇನು ಹೇಳ್ತೀರಿ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ? ಹಾಯ್ ಡೇರಿಟಾ. ಹಾಯ್ ಸರ್. ಸೊ ಕಾನ್ಸೆಪ್ಟ್ ಚೆನ್ನಾಗಿತ್ತು ಆ್ಯಂಡ್ ಅದೇ ಡ್ಯಾನ್ಸಲ್ಲಿ ನೀವು 3-4 ಕ್ಯಾರೆಕ್ಟರ್ಸ್ ಚೇಂಜ್ ಮಾಡಿದ್ರಿ. ಇಟ್ ವಾಸ್ ಪರ್ಫೆಕ್ಟ್ಲಿ ಡನ್ ಆ್ಯಂಡ್ ಇವನ್ ದ ಪ್ರಾಪ್ಸ್ ಅಲ್ವಾ, ಇಟ್ ವಾಸ್ ಯುಟಿಲೈಸ್ ನೈಸ್ಲಿ. ಆ್ಯಂಡ್ ಅದೇ ಸರ್ ಹೇಳಿದಾಗೆ ಡ್ಯಾನ್ಸ್ ಸ್ವಲ್ಪ ಬೇಕಿತ್ತು ಆ್ಯಂಡ್ ಯೋರ್ ಎಕ್ಸ್ಪ್ರೆಷನ್ಸ್ ವೆರ್ ರಿಯಲಿ ಗುಡ್. ಯಾ, ಸೊ ಡ್ಯಾನ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ತುಂಬಾ ಮುದ್ದಾಗಿ ನಿಮ್ಗೆ ಹೇಳ್ಕೊಟ್ರು, ಬಟ್ ಇವರು ತುಂಬ ಬ್ಯುಸಿ ಇದ್ದಾರೆ. ಓಕೆ, ಎನಿವೇಸ್, ನಮ್ಮ ಎಲ್ಟನ್ ಮಸ್ಕುರೇನಸ್ ಏನು ಹೇಳ್ತಾರೆ ಕೇಳ ಬನ್ನಿ. ಎಸ್, ಜೆರಿಟಾ ಕೊಂಕಣಿ ಎತ್ತಾಗಿ ಎತ್ತ. ಓಕೆ, ನಿಮಗೆ ಹೇಳಬೇಕಿದ್ರೆ, ಫಸ್ಟ್ ಆಫ್ ಆಲ್ ಐ ಫೆಲ್ಟ್ ದಿಸ್ ಆ್ಯಕ್ಟ್ ವಾಸ್ ಅ ಡ್ರಮ್ಯಾಟಿಕ್ ಆ್ಯಕ್ಟ್ ವೇರ್ ಐ ಅಗ್ರಿ ವಿತ್ ಬೋತ್ ದ ಜಡ್ಜಸ್ ಕಿ ನಿಮ್ಮ ಡಾನ್ಸ್ ನನಗೆ ಸ್ವಲ್ಪ ಕಮ್ಮಿ ಕಾಣಿಸ್ತು. ಆ್ಯಕ್ಟಿಂಗ್, ಸೆಂಟಿಮೆಂಟಲ್ ಹ್ಯಾಪ್ನಿಂಗ್, ಹ್ಯಾಪಿನೆಸ್, ಇಮೋಷನ್ಸ್ ಬೇಸಿಕ್ಲಿ ಎಲ್ಲ ಒಳ್ಳೆ ಇತ್ತು. ಎವ್ರಿಥಿಂಗ್ ವಾಸ್ ನೈಸ್, ಕ್ಲೀನ್, ಪ್ರಿಸೈಸ್ಡ್. ಫೋನ್ ಕಾಲರ್ದು ಅವು ಕುಕ್ಕು ಪತ್ತುನ ಒಕ್ಕ ಬಾಲೆ ಅವು ಪೂರ ಕ್ಲೀನ್ ಡೀಟೇಲಿಂಗ್. ಓಕೆ, ಬಟ್ ಐ ರಿಯಲಿ ಫೆಲ್ಟ್ ಡಾನ್ಸಿಂಗ್ ವಾಸ್ ಲೆಸ್. ಸಿ, ಈವನ್ ವೆನ್ ಯು ಈಟ್ ಆ್ಯಂಡ್ ಕುಕ್ಕು ತಿನ್ನಾಗ ಕುಕ್ಕು ತಿನ್ನರ್ ದಿಯರ್ ಯು ಕುಡ್ ಹ್ಯಾವ್ ಪ್ಲೇಡ್ ವಿತ್ ಇಟ್. ಡಾನ್ಸಿಂಗ್ ಸ್ಟೆಪ್ ಮಲ್ಪ್ಲೆ
use the mango and do a dance step and then eat, leave it, and then go to the next prop. ಅರ್ಥನೇ ನಾನು ಪನ್ನಲ್ಲ. Okay, so Avanji, next, this is not for you, this is for the choreographers. Okay. Choreographers, keep this in mind. When you have a concept with you, you can't switch. ಇರೆಗ ನಾಲೈನ್ ಪದ್ಯ ಮಿಕ್ಸ್ ಮಂತನ ಆ ಫೀಲಿಂಗ್ ಪೋಪುಂಡು ಕಾನ್ಸೆಪ್ಟ್ ದಾದ ರೀಚ್ ಮಲ್ಪರೆ ಟ್ರೈ ಮಂತದಲ್ಲ ಕಾನ್ಸೆಪ್ಟ್ ದ ಫೀಲಿಂಗ್ ಪೋಪುಂಡು ಏಪಲ ನೆನಪ್ತಿಲ್ಲ ಹಾರ್ಟ್ ಆಲ್ಮೋಸ್ಟ್ ಒಂಜಿ ಟ್ರ್ಯಾಕ್ ಇದನ್ನ ರಡ್ಡು ಪದ್ಯ ಮಿಕ್ಸ್ ಮಂತದ ಅವ್ ಥೀಮನ್ನ ಟಚ್ ಮಲ್ಪರೆ ತೂವಡ್. ಆಕ್ಟ್ ವಾಸ್ ನೈಸ್, ಇಟ್ ವಾಸ್ ಡ್ರಾಮ್ಯಾಟಿಕ್ ಆಕ್ಟ್, ಡಾನ್ಸಿಂಗ್ ಇನ್ ಕಾನ್ಸೆಪ್ಟ್ ನನ್ನ ಮಲ್ಪಲೆ ಆತೆ ಬಂದ್ಪನು. ಓಕೆ, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು ಅಂಡ್ ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ನೀವು ಇನ್ನು ಮುಂದೆ ಯಾವುದೇ ಒಂದು ವೇದಿಕೆ ಆಗಿದ್ರು ಕೂಡ ಗೆಲ್ಲೋದು ಸೋಲೋದು ಇರೋ ಅಂಥದ್ದೇ. ಬಟ್ ನಾವು ಏನು ಕೊಡ್ತೀವಿ ಜನರಿಗೆ, ನಮ್ಮ ಜಡ್ಜಸ್ಗಳು ಟೆಕ್ನಿಕಲಿ ಹೇಳಿರ್ಬೋದು, ಬಟ್ ಮನೇಲಿ ನೋಡೋವಂಥ ಎಲ್ಲ ತಾಯಂದಿರೋ ಜೊತೆಗೆ ಯಾರೆಲ್ಲ ನೋಡ್ತಾರೆ ಅವ್ರಿಗಂತೂ ನಿಮ್ಮ ಸಂದೇಶ ಏನಿದೆ ಅದು ತಲುಪಿರುತ್ತೆ, ಖುಷಿಯಾಗಿರುತ್ತೆ. ಖಂಡಿತವಾಗ್ಲೂ ಇಂತಹ ವೇದಿಕೆಯಲ್ಲಿ ಇಂತಹ ಸಂದೇಶಗಳು ಇನ್ನಷ್ಟು ಬರಬೇಕು ಅನ್ನೋಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಾಟ್ ಯು ವಾಂಟ್ ಟು ಸೇ, ನೀವೇನಾದರೂ ಹೇಳ್ತೀರಾ? ಥ್ಯಾಂಕ್ ಯು. ಯಾರಿಗೆ ಯಾರಿಗೆ? ನನಗೆ ಎಲ್ಲರಿಗೂ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಹೋದರೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬಾ ಸುಂದರವಾಗಿರುವಂಥ ಒಂದು ಪರ್ಫಾರ್ಮೆನ್ಸನ್ನು ನೋಡಾಯಿತು. ಖಂಡಿತ ಇವಾಗ ಒಂದು ಸಣ್ಣ ವಿರಾಮವನ್ನು ತಗೊಳ್ಳುವಂಥ ಸಮಯ. ಇನ್ನೊಂದು ಮಮ್ಮಿ ರೆಡಿ ಆಗಿದ್ದಾರೆ. ಇನ್ನಷ್ಟು ಸಂದೇಶ, ಇನ್ನಷ್ಟು ಮನೋರಂಜನೆ, ಇನ್ನಷ್ಟು ಖುಷಿಯ ಒಂದು ಕ್ಷಣಗಳನ್ನು ಹಂಚುವಂತಹ ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಬಟ್ ಓನ್ಲಿ ಆಫ್ಟರ್ ಶಾರ್ಟ್ ಬ್ರೇಕ್. ದಿಸ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 powered by Ghadi Detergent, Citadel Developers, Aruna Masalas and Forum Pizza Mall. Mate bartini and keep watching Namma TV. Dance, mommy, dance. Dance, mommy, dance. Dance, mommy, dance. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್ ಟು ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ಯೂರ್, ಕೆಮಿಕಲ್ ಫ್ರೀ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಇಸ್ ಪವರ್ಡ್ ಬೈ ಘಾಡಿ ಡಿಟರ್ಜೆಂಟ್, ಪೆಹಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ. ಇದರ ಜೊತೆಗೆ prophipo.com, ಕರ್ನಾಟಕ ಹಾಗೂ ಗೋವಾದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಪೋರ್ಟಲ್. ನಿಮಗೆ ಲ್ಯಾಂಡ್ ಅನ್ನ ಬೈ ಮಾಡಬೇಕಾದ್ರೆ, ರೆಂಟ್ ಮಾಡಬೇಕಾದ್ರೆ, ಸೆಲ್ ಮಾಡಬೇಕಾದ್ರೆ ದಿಸ್ ಇಸ್ ದ ರೈಟ್ ಪೋರ್ಟಲ್ ಯು ಹ್ಯಾವ್ ಟು ಗೋ ಟು. ಇದರ ಜೊತೆಗೆ ನಮ್ಮ ಸಿಟಡೆಲ್ ಡೆವಲಪರ್ಸ್ ಇದ್ದಾರೆ, ಮಂಗಳೂರಿನ ಅತಿ ದೊಡ್ಡ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್. ಇದರ ಜೊತೆಗೆ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಸ್ ಇದ್ದಾರೆ ವಿಸ್ಮಯ ಎಂಟರ್ಟೈನ್ಮೆಂಟ್ ಪಾರ್ಕ್, ಏಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಕಸ್ತೂರಿ ರಾಯಲ್ ಗೋಲ್ಡ್ ಟೀ, ಸ್ಮರಣಿಕಾ ಉಡುಪಿ, ಮೆಡ್ಫಾಸ್ ಸಿರಮಿಕ್ಸ್ ಮಂಗಳೂರು. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ವಿ ಆರ್ ಬ್ಯಾಕ್ ಆನ್ ದಿಸ್ ಸ್ಟೇಜ್. ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ನಡೀತಾ ಇದೆ. ಸ್ಟೇಜ್ ಮೇಲೆ ತೊಟ್ಲಿದೆ, ಟಾಯ್ಸ್ ಇದೆ, ಮಗು ಇದೆ, ಏನೆಲ್ಲ ಇದೆ, ಯಾಕೆ ಹೀಗಿದೆ ಅಂತ ನೀವು ಎನಿಸ್ತಾ ಇದ್ರೆ, ಅಫ್ಕೋರ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ನ ಸೆಟ್ ಇದು. ಮಮ್ಮೀಸ್ ಇರ್ತಾರೆ, ಮಕ್ಕಳಿರ್ತಾರೆ, ಅವರಿಗೆ ಪ್ಲೇ ಮಾಡಲಿಕ್ಕೆ, ನೋಡ್ಕೊಳ್ಳಿಕ್ಕೆ ಕ್ರಶ್ ಬೇಕೇ ಬೇಕಲ್ವಾ? ಅದಕ್ಕೆ ನಮ್ಮ ಟಿವಿ ಅವರು ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ದಾರೆ. ಸೊ ನೋ ಪ್ರಾಬ್ಲಮ್ ಟು ವರಿ, ಸ್ಟೇಜ್ ರೆಡಿ ಆಗಿದೆ. ನೆಕ್ಸ್ಟ್ ಮಮ್ಮಿ ಬಂದು ಡಾನ್ಸ್ ಮಾಡಲಿಕ್ಕೆ ಕೂಡ ಸಿದ್ಧವಾಗಿದ್ದಾರೆ. ಸೊ ವೆನ್ ದ ಬೇಬಿ ಈಸ್ ಫಾಸ್ಟ್ ಸ್ಲೀಪ್ ವಿ ಹ್ಯಾವ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನಿಶಾ ಟಿಸಿಲ್ವಾ. राहुल, तुम्हारे लिए खुशखबरी है. हमारी जिंदगी में एक नया मेहमान आ रहा है. कल ही डॉक्टर से कंफर्म हुआ है. हलचल हुई, जरा शोर हुआ, बेचैन हुआ, तेरी ओर हुआ. हलचल हुई, जरा शोर हुआ, बेचैन हुआ, तेरी ओर हुआ. ऐसे चले जब हवा, इश्क हुआ ही हुआ. ऐसे चले जब हवा, इश्क हुआ ही हुआ. ओह मिसेस रिया, आपका सेकेंड वीक का रिपोर्ट अभी मिल जाएगा, प्लीज वेट.
सॉरी रिया, आप आपके बच्चे को खो चुके हो. We are sorry. We could not save your child. It was a miscarriage. से चुराया था जो अपना बनाया था, हो तेरा वो मेरा साथ निभाया था जो अपना बनाया था. सदरिया जीरी रे जीरी, सदरिया जीरी रे जीरी, आंखें भीरी ये भीरी ये भीरी, यादें धीरी रे धीरी रे धीरी. लकीरां विच लिख दे जुदाई. ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ನ ವೇದಿಕೆ ಇದು. ತಾಯಿಯಂದರಿಗಾಗಿ ಮಾಡಿದಂಥ ಒಂದು ವೇದಿಕೆ. ಒಬ್ಬ ಹೆಣ್ಣಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನಗೆ ಮಗು ಹುಟ್ಟುತ್ತಾ ಇದೆ ಅಂತ ಆಗೋದು ಆ ಕ್ಷಣದಿಂದ ಮಗು ಹುಟ್ಟುವರೆಗೆ ಎಷ್ಟೋ ಕನಸುಗಳಿರುತ್ತೆ, ಅದೆಷ್ಟೋ ಡ್ರೀಮ್ಸ್ಗಳಿರುತ್ತೆ. ಮಗು ಹೀಗಾಗಬೇಕು, ಹಾಗಿರಬೇಕು, ಹೀಗೆ ಮಾಡಬೇಕು ಅನ್ನೋಂಥ ಸಾವಿರಾರು ಕನಸುಗಳನ್ನು ಕಂಡು ಮಧ್ಯದಲ್ಲಿ ಯಾವುದೋ ಒಂದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಬೈ ಎನಿ ರೀಸನ್ ಇಂಥ ಒಂದು ಮಿಸ್ಕ್ಯಾಲಾಮಿಟಿಯಿಂದ ಮಿಸ್ಕ್ಯಾರೇಜ್ ಆದರೆ ಅದೆಷ್ಟೋ ಹೆಣ್ಮಕ್ಳಿಗೆ ಆಗುವಂಥ ಆ ನೋವು ಐ ಡೋಂಟ್ ಥಿಂಕ್ ಇವನ್ ಈ ಸ್ಟೇಜ್ ಮೇಲೆ ಇಮೋಟ್ ಮಾಡ್ಬೋದು. ಆದರೆ ಅಂಥ ಒಂದು ಫೀಲಿಂಗ್ನಲ್ಲಿ ಆ ಥೀಮ್ನಲ್ಲಿ ಒಂದು ಡ್ಯಾನ್ಸನ್ನು ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದ್ದಾರೆ. ಈ ಥೀಮ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ನಿಶಾ. ಐ ನೋ ಆ ಫೀಲಲ್ಲಿ ಇದ್ದೀರಾ. ಥ್ಯಾಂಕ್ಫುಲಿ ನಾವೆಲ್ಲ ತಾಯಂದರು ತುಂಬ ಸಂತೋಷ ಪಡಬೇಕಂದ್ರೆ ಬೀಯಿಂಗ್ ಅ ಮದರ್ ಇಸ್ ಅ ಅಲ್ಟಿಮೇಟ್. ಐ ಥಿಂಕ್ ಅದು ಅವಾರ್ಡ್ಸ್ ಅಲ್ಲ, ರಿವಾರ್ಡ್ಸ್ ಅಲ್ಲ, ಇಟ್ಸ್ ಅ ಗಾಡ್ ಗಿವನ್ ಗಿಫ್ಟ್. ಸೊ ವಿ ಆರ್ ಆಲ್ ಹ್ಯಾಪಿ ದಟ್ ವಿ ಆರ್ ಮದರ್ಸ್. ಯಾಕಂದರೆ ಅದು ಎಷ್ಟೇ ಕಷ್ಟ ಇರಲಿ, ತಾಯಿ ಆಗೋದು ಕಷ್ಟ, ಆ ತಾಯಿ ಅಂತ ಇರುವಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ಕೊಂಡು ಮುಂದುವರಿಯೋದು ಕಷ್ಟ. ಏನಿದ್ರು ಅಂತ ಒಂದು ಗಿಫ್ಟ್ ನಮಗೆ ಸಿಕ್ಕಿದೆ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಿಶಾ ಅವರ 1.5 ತಿಂಗಳ ಮಗು ಪ್ಲೀಸ್ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ನಿಶಾ, ಯಾವುದೇ ರೀಸನ್ ಆಗಿರ್ಬೋದು, ತಾಯಂದ್ರಾಗಿ ನಾವು ಹೆಮ್ಮೆಯಿಂದ ಬಂದು ಈ ವೇದಿಕೆ ಮೇಲೆ ನಿಂತು ಈ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದೀವಿ, ಅಥವಾ ಎಷ್ಟೋ ಮಾತುಗಳನ್ನು ಆಡ್ತೇವೆ ತಾಯಿ ಆದರೆ ಹೀಗೆ ಹಾಗೆ ಅಂತ. ಯಾವುದೋ ಒಂದು ರೀಸನ್ನಿಂದ ಆ ಭಾಗ್ಯ ಸಿಗದೇ ಇರುವಂತಹ ಕೆಲವರು ಹೆಣ್ಮಕ್ಳಿಗೆ ಅದೆಷ್ಟು ನೋವಿದೆ ಅಂತ ನಮಗೂ ಗೊತ್ತಾಗಲ್ಲ. ಈ ಕಾನ್ಸೆಪ್ಟ್ ನೀವು ಯಾಕಾಗಿ ಚೂಸ್ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಐ ರಿಯಲಿ ಲೈಕ್ ಇಟ್. ಆ್ಯಕ್ಚುಲಿ ನನಗೆ ದಿಸ್ ಇಸ್ ಮೈ ಸೆಕೆಂಡ್ ಚೈಲ್ಡ್. I'll speak in English. It's yeah, okay, yeah, right? sure. This is my second child. I have a first child who is 5 years old. So when I was pregnant for him, I was dreaming for a girl child. But when doctor said it's a boy, I was happy because that's a God's gift. So after 2.5 years, again I got pregnant. I was in Dubai. But that was twins, and due to some reason, I had to remove that. So this is my third child now, and it's a girl. I'm happy for that. ವೇದಿಕೆ ಮೇಲೆ ಇಮೋಷನ್ಸನ್ನು ತರುವುದು ಬಹಳ ಕಷ್ಟ, ಆದರೆ ನಿಜವಾದ ಇಮೋಷನ್ಸನ್ನು ಆ್ಯಕ್ಟಿಂಗ್ ಪ್ರಕಾರ ತೋರಿಸೋದು ಇನ್ನಷ್ಟು ಕಷ್ಟ. ಐ ರಿಯಲಿ ಸೇ ನಿಶಾ, you're a very very brave mom, a person in person.
ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟ್ಲಿ ಜಜ್ಮೆಂಟಿಗೆ ಹೋಗ್ತಾವೆ, ಆದರೆ ಐ ಥಿಂಕ್ ದ ಬೇಬಿ ಕ್ಯಾನ್ ಗೋ ಡೌನ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ವಿ ಗೋ ಡೈರೆಕ್ಟ್ಲಿ ಟು ದ ಜಜ್ಮೆಂಟ್. ಚಿರಶ್ರೀ. Hello, hi. Hi. Beautiful concept, and your dance was really good. Thank especially you. your expression, and I will like your costume. But that last shot, I was in tears actually. Seriously, it was beautifully done, and all the best for your next round. Thank you, ma'am. ವಾವ್, ಜಡ್ಜಸ್ ಕಣ್ಣಲ್ಲಿ ನೀರು ಬಂದಿದೆ ಅಂದರೆ ಯು ಹ್ಯಾವ್ ಕನ್ವೇಡ್ ದ ಮೆಸೇಜ್ ದ್ಯಾಟ್ ಯು ಹ್ಯಾವ್ ಟು ಕನ್ವೇ. ಸೊ ಲೆಟ್ಸ್ ಗೋ ಟು ವೆಲ್ಟಿನ್. Hi Nisha. Hello. Nisha, after watching your performance, I was stunned. Thank you. And I'm not joking, I was stunned. The last shot where you sat down and you were just swinging the cradle there. We felt namakencha anpanda panda twist uppu aitu bale undu twist uppu report dadana exchange adana ancha dadana adu nama ennini. But when you took that ash, I was stunned, and I was just stunned. And now I want to do this. Thank you. Wow. Mamma Mia Thank you. performance. Thank you. God bless. And I'm telling you, you are so blessed that you have a sweet, small little angel with next to you. Thank you. God bless. Thank you. All the best. ಥ್ಯಾಂಕ್ ಯು ಸೋ ಮಚ್ ಮಾಮಾ ಮಿಯಾ. ಅರುಣ್ ಸರ್, ರೆಂಚಾಂಡ್. It's bazooka performance. ವಾವ್, ಸೂಪರ್. It's amazing performance. Thank you, sir. I've already told you it's a bazooka performance. Thank you, So sir. too good. Thanks a lot. I think ಈರೋಜು ಆ್ಯಕ್ಟರ್ ಅದು ಪೋಡು ಐ ಥಿಂಕ್ ಸೊ ನೆಟ್ ಈ ಪರ್ಫಾರ್ಮೆನ್ಸ್ ಅಡಿ ಆ್ಯಕ್ಟಿಂಗ್ ಸೋಷಲ್ ಒಂಜಿ ಮೆಸೇಜ್ ಆ್ಯಂಡ್ ಎಕ್ಸ್ಪ್ರೆಷನ್ ಒಂಜಿ ಫ್ಯಾಮಿಲಿ ಪ್ಯಾಕೇಜ್ ಫುಲ್ ದಾಯಪಂಡ ಯಾನ್ ಕೊಲ್ದು ಎಂಕುಲು ಪಾತ್ರ ಒಂದಿತ್ತ ಆರ್ ಫುಲ್ಲು ಆ ಕಾನ್ಸೆಪ್ಟ್ದು ಉಲಾಯ್ ಬೋದ್ ಆತುಂಡು ಫುಲ್ಲು ಎಂಕುಲೆ ಕುಲ್ದು ಯಾನ್ ಎನ್ನಿತ್ತೆ ಕನ್ನಡ ಎಂಕ್ ನೀರು ಬರ್ಪುಣ ಅಂತ ಎನ್ನಿತ್ತೆ ದಾಯಪಂಡ ಒಂಜಿ ಪೊನ್ನನ ಒಂಜಿ ಫೀಲ್ ಒಂಜಿ ಬಾಲ್ ಆ್ಯಪುಂಡು ಪಂಡದ ಒಂಜಿ ಮನಸ್ಸು ಹಿಡಿತದೆ ಅವು ಆ ಒಂದು ಕುಲ್ಲುನಾಗ ಒಂಜಿ ಡಾಕ್ಟರ್ ಪನ್ನಾಗ ಆಯ್ಜಿಂದಾನಾಗ ಇಂಚಿನ ಫೀಲ್ ಆಪುಂಡು ಐ ನೀರು ಒಂಜಿ ಆನ್ ಸ್ಟೇಜ್ ಇರು ತೊಜಪಾಯರು. It was wonderful. Thank you, sir. So, let dance avadu, acting avadu, ira ಆ ಕಾನ್ಸೆಪ್ಟ್ ಉಲ್ಲಾಯಿಪೋದು ಆ ಕನ್ನಡ ನೀರು ಜಪ್ಪನಗ್ಲೆಂಕ್ಲೆನ್ಯ ಅಂದು ಓಕೆ ಅಲ್ದರೊಕ್ಕ ಲಾಸ್ಟ್ ಒಂಜಿ ಆ ತೊಟ್ಟಿಂದ ಕೈ ತಲ್ಬೋದು ಅದ ನಿಂಗಳು ಬಾಲೆನ ದೆಪ್ಪುಲಕ್ಕೆ ಇರ್ದಲ್ಲ ಅಂಚ ಒಂದು ಪುಣಿ ತೂನಾಗ ಫುಲ್ ಚೇಂಜ್ ಪಂಡ ಎಂಕ್ಲೆಗೆ ಇಮೇಜ್ ಮಂತಿಜಿ ಒಂದು ಇಂಚ ಉಪ್ಪು ಒಂದು ಸೊ ಸೂಪರ್. Thank you. Sir, sorry, I forgot. Yes. I'm telling you, I'm not lying. Again, I was stunned. I just forgot one thing. Nadu to ironji movement mantar lyrics taka saat yenna saat or something that lyrics is there. Yes, that movement was so neat and cute. It was like saat, like just look at your shoulder and then the baby walks towards you. Cute movement. Very good. Thank you. That is performance. Wow. ಅವು ಕೊರಿಯೋಗ್ರಫಿ ಆರು ಏರ್ ಮಂತದೇರು ಸೊ ಆ ಫೀಲ್ ಅರಿಗೆ ಆ ಕಾನ್ಸೆಪ್ಟ್ ಅವನಿಗೆ ಬರೋಡು ಇಟ್ಸ್ ವಂಡರ್ಫುಲ್. Thank you so much. All good comments, beautiful theme, beautiful performance and tears. Itena tears baroda aina Ananda Bashpa because all good, all the very best. Thank you so much. Thanks and a lot. see you soon. ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2ನ ವೇದಿಕೆ ಡಾನ್ಸ್ ಅಂತ ಮಾತ್ರ ನಾವು ಎನ್ಸ್ಕೊಂಡಿದ್ರು ಕೂಡ ಈ ವೇದಿಕೆಯಲ್ಲಿ ಮೇಲೆ ಬರ್ತಾ ಇದೆ ಸುಮಾರು ಆಸ್ಪೆಕ್ಟ್ಸ್, ಆಕ್ಟಿಂಗ್ ಇರಲಿ, ಥೀಮ್ ಇರಲಿ, ಸೋಷಿಯಲ್ ಮೆಸೇಜ್ ಇರಲಿ. ಈ ಮಮ್ಮೀಸ್ ಆರ್ ಸೂಪರ್ ವುಮೆನ್ಸ್. ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ಯೂರ್, ಕೆಮಿಕಲ್ ಫ್ರೀ, ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ದ ಪ್ರೋಗ್ರಾಮ್ ಇಸ್ ಬಿನ್ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್, ಪ್ರಾಪ್ hippo.com ಹಾಗೂ ಸಿಟಡೆಲ್ ಡೆವಲಪರ್ಸ್. ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಮ್ಯಾಂಗ್ಲೋ ಸಿಲ್ಕ್ಸ್, ಜನಪ್ರಿಯ ರೈಸ್ ಕಾರ್ಪೊರೇಷನ್. ವೆನ್ಯೂ ಪಾರ್ಟ್ನರ್ಸ್ ಆಗಿದ್ದಾರೆ ಫೋರಂ ಫಿಜಾ ಮಾಲ್, ಮೇಕಪ್ ಅಂಡ್ ಹೇರ್ ಸ್ಟೈಲ್ ಬೈ ಒಪ್ಯುಲೆನ್ಸಾ ಹೇರ್ಸ್ ಅಂಡ್ ಮೇಕಪ್ ಸ್ಟುಡಿಯೋ. ಕಾಸ್ಟ್ಯೂಮ್ ಕಾಟೇಜ್ ಹಸ್ ಬೀನ್ ಅ ಕಾಸ್ಟ್ಯೂಮ್ ವಾರ್ಡ್ರೋಬ್ ಕರ್ಟಸಿ. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಟೆಕ್ನಿಕಾ. ಇದರ ಜೊತೆಗೆ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕಸ್ತೂರಿ ರಾಯಲ್ ಗೋಲ್ಡ್ ಟೀ.
Technica, Smaranika, Udupi, Vismaya Infotainment Park, JP Lightings and Interiors, Apple Computers, Medfast Ceramics. Ivrigellarigu thanks and ಹೇಳ್ತಾ it's time for a short break on Sun Pure Dance Mummy Dance Season 2. Dance, mommy, dance. Dance, mommy, dance. Dance, mommy, dance. Welcome back after the break to your favorite show. There's none other than the number one reality show of course with Karnataka. That is Sun Pure Dance Mummy Dance. ಮಮ್ಮಿ ಅಂದ್ರಿಗೋಸ್ಕರ ಇರುವಂತಹ ಒಂದು ವೇದಿಕೆ. ಮಮ್ಮಿ ಅಂದ್ರು ಬಂದು ಡ್ಯಾನ್ಸ್ ಮಾಡಿ ನಮಗೆ ಮನೋರಂಜನೆ ಕೊಡ್ತಾರೆ. ಅದರ ಜೊತೆಗೆ ಅವರು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನೋವಂಥದ್ದನ್ನ ಅವರು ಅವರ ಕಲೆಯ ಮೂಲಕ ಸಾಬೀತುಪಡಿಸ್ತಾ ಇದ್ದಾರೆ. ಸೊ ಖಂಡಿತ ಇನ್ನು ಮುಂದೆ ಬರುವಂತಹ ಒಂದು ಪರ್ಫಾರ್ಮೆನ್ಸ್, ಆ ಒಂದು ಪರ್ಫಾರ್ಮೆನ್ಸ್ನ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ರೆ, ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಡ್ಯಾನ್ಸ್ ಅಂತ ಹೇಳುವಾಗ, ಡ್ಯಾನ್ಸರ್ಗಳ ಬಗ್ಗೆ ಮಾತಾಡುವಾಗ ಇಬ್ಬರ ಹೆಸರು ಬರ್ತಾ ಇತ್ತು. ಒಂದು ಶ್ರೀದೇವಿ ಅವರು, ಇನ್ನೊಂದು ಮಾಧುರಿ ದೀಕ್ಷಿತ್ ಅವರು. ಸೊ ಆ ಇಬ್ಬರಿಗೂ ಡೆಡಿಕೇಟ್ ಮಾಡ್ತಾ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು, ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಕವಿತಾ ರಂಜನ್ ರಾವ್ ಅವರು. ಸೊ ಅವರಿಗೆ ಉಮ್ಮ ಮ್ಯಾವ್ 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 ಅನ್ನೋಂಥ ಕಮೆಂಟ್ ಸಿಗುತ್ತಾ? ಇಲ್ಲ, ಇವಾಗ ನಮ್ಮ ಅರುಣಾಳು ಅವರು ಒಂದು ಹೊಸತ್ತು ಇನ್ವೆಂಟ್ ಮಾಡಿದ್ದಾರೆ, ಆ ಕಮೆಂಟ್ ಸಿಗುತ್ತಾ? ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಇದ್ರೆ ನೀವೇನ್ ಮಾಡಬೇಕು? ಯು ಹ್ಯಾವ್ ಟು ವಾಚ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಬರ್ತಾ ಇದೆ ಒಂದು ಅದ್ಭುತವಾಗಿರುವಂತಹ ಪ್ರದರ್ಶನ ನಿಮಗೋಸ್ಕರ. ಸೊ ದಾವಿಗೋ. देवियों और सज्जनों, पेश है बॉलीवुड के दो अनमोल रतन, वो एक शख्स जिनके अदाओं पर लोग मरते थे, श्रीदेवी। और फिर वो जिन्होंने अपनी हंसी की खूबियत से पूरी दुनिया चुरा ली, माधुरी। मेरा झुमका उठा के लाया यार वे, चौकीदार था बरेली के बाजार में। मैं तो ठुमका लगा के शर्मा गई, बोली घूम कर बजा दे के मैं आ गई। मुझको लगा के नाच ले, आजा नाच ले मेरी यार, तू नच ले।
ಸೂಪರ್ 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 ಫ್ಯಾಂಟಾಸ್ಟಿಕ್. ಆ್ಯಂಡ್ ಇನ್ನೊಂದು ನಮ್ಮ ಖುಷಿಯ ವಿಚಾರ ಅಥವಾ ನಮ್ಮ ಒಂದು ಹೈಲೈಟ್ ಅಂತ ಹೇಳ್ಬೇಕು ಏನು ಅಂದರೆ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆದರೂ ಕೂಡ ಇವರು ಮಮ್ಮಿ ಥರ ಕಾಣದೇ ಇದ್ರು ಅಂದರೆ ಅಷ್ಟೊಂದು ಏನು ವಯಸ್ಸಾಗದೇ ಇದ್ರು ಕೂಡ ದ ಫ್ಯಾಕ್ಟ್ ಈಸ್ ಅವ್ರ ಮಮ್ಮಿ ಮಾತ್ರ ಅಲ್ಲ, ಮಮ್ಮಿ ಮಮ್ಮಿ ಅಂದರೆ ಅಜ್ಜಿ ಅವರು. ಸೊ ದ್ಯಾಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಯಾರ್ ಕಮಾನ್, ಫ್ಯಾಂಟಾಸ್ಟಿಕ್. ನೀವು ಯಾವ ಮಗಳಿಗೂ ಕಮ್ಮಿ ಇಲ್ಲ, ಯಾವ ಮಮ್ಮಿಗೂ ಕಮ್ಮಿ ಇಲ್ಲ, ಯಾವ ಅಜ್ಜಿಗೂ ಕಮ್ಮಿ ಇಲ್ಲ, ಎಲ್ಲ ಕೆಟಗರಿನಲ್ಲಿ ಸೂಪರ್ ಆಗಿ ಮಾಡಿದಿರ ನೀವು. ಅದು ಕೂಡ ಇಬ್ಬಿಬ್ಬರಿಗೆ ಒಂದು ಸಲ ನಾಗಿನ್ ಬಂದರು, ಅದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿ ಬೇರೆ ಮಾಡಿದ್ರಿ. ದಟ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಿಮ್ಮ ಬಗ್ಗೆ ಹೇಳೋವಂಥ ತುಂಬ ಇದೆ. ನನಗೆ ಯಾರೋ ಹೇಳಿದ್ರು ಒಂದು ಅಜ್ಜಿ ಅನ್ನೋಂಥದ್ದು ಹೈಲೈಟು. ಅಜ್ಜಿ ಅಂದರೆ ವಯಸ್ಸಾಗಿದೆ ಅಂತಲ್ಲ, ಬಟ್ ಅಂದರೆ ನಿಮಗೊಂದು ಮೊಮ್ಮಗ ಇದ್ದಾರೆ ಅಲ್ವಾ, ಹಾಗಾಗಿ ಹೇಳಿದೆ. ಅದಾದ್ಮೇಲೆ ನೀವು ಕೈ ನೋಡ್ತೀರಾ ಅಂತ ಹೇಳಿದ್ರು, ಮುಖ ನೋಡಿ ಏನೇನೋ ಹೇಳ್ತೀರಾ ಅಂತ ಗೊತ್ತಾಯಿತು. ಆ್ಯಂಡ್ ಒಂದು ಹೆಲ್ಪ್ ಆಗಬೇಕು ನಿಮ್ಮಿಂದ. ಮೊದಲ ಹೆಲ್ಪ್ ಏನಪ್ಪ ಅಂದರೆ ನಾಗಿನ್ ಇತ್ತಲ್ವಾ, ಆ ನಾಗಿನ್ ಕೊಡಪಬೇಕು ಒಬ್ಬರಿಗೆ, ದುಷ್ಟರಿಗೆ. ನಮ್ಮಲ್ಲೊಬ್ರು ದುಷ್ಟ ಇದ್ದಾರೆ, ಅವ್ರಿಗೆ ಹೋಗಿ ನೀವು ಹೋಗೋ ಟೈಮಲ್ಲಿ ಏನು ಕೊಡಪಿ ಹೋಗ್ಬೇಕು ನೀವು, ಆಯಿತಾ? ಓಕೆ. ಎನಿವೇಸ್ ಅವ್ರ ಹೆಸರು ಈ ಇಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎರಡನೇ ಅಕ್ಷರ TON ಎಲ್ಟನ್ ಅಂತ, ಆಯಿತಾ? ಓಕೆ. ಇವಾಗ ನಮ್ಮ ಜಡ್ಜಸ್ ಅಂದರೆ ನಮ್ಮ ಅರುಣಾಳು ಅವರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅವ್ರ ಮುಖ ಹೆಂಗಿತ್ತು, ಹಂಗೆ ಆಗ್ತಾ ಇದ್ರು. ಆ್ಯಂಡ್ ಅವರಲ್ಲೇ ಕೇಳೋಣ, ಎಂಚೇತನ್ ಪ್ಲೀಸ್ ಓವರ್ ಟು ಯು. ಕವಿತಾ ಮ್ಯಾಮ್ ಎಂಚೋಲ್ಲ ಸ್ವಲ್ಪ ತಲೆನೋವು. ಅಯ್ಯೋ ಲಗಡ್ದೆ ತರತೆ ನೋವಾದ್ರೆ ಟ್ಯಾಬ್ಲೆಟ್ ಇದೆ, ನೀರು ಸಹ ಇದೆ, ತರ್ತೇನೆ ಒಂದು ನಿಮಿಷ. ಅಲ್ಲ ಏನು ಹಂಗೆ ಬಂದವ್ರಿಗೆಲ್ಲ ಹೆಂಗಿದ್ದೀರ ಅಂತ ಕೇಳ್ತಾರೆ, ಲಾಸ್ಟ್ ಇವ್ರಿಗೆ ಎಫೆಕ್ಟ್ ಆಯ್ತು, ತಲೆನೋವು ಬಂದಂಗೆ ಕೇಳಿ. ಓಕೆ ನೋಡಿ, ನಮ್ಮ ಅರುಣಾಳು ಅವರ ಮನಸ್ಸು ಎಷ್ಟು ದೊಡ್ಡದು ಅಂದರೆ ಸೋಷಿಯಲ್ ವರ್ಕು, ಟ್ಯಾಬ್ಲೆಟ್ ಎಲ್ಲ ಇಟ್ಕೊಂಡ್ ಬಂದಿದ್ದಾರೆ. ರಿಯಲ್ ಆಗಿ ಇಟ್ಕೊಂಡ್ ಬಂದ್ರ? ಅಲ್ಲ ಪರವಾಗಿಲ್ಲ, ಮತ್ತೆ ಕುಡಿತಾರೆ ಅವರು. ಮತ್ತೆ ಅಲ್ಲ ಕೇಳುದು ಅದಕ್ಕೆ ಅಲ್ಲ, ಅಲ್ಲ ಹೇಗಿದ್ದಿರೋದು ಕೇಳಿದ್ರೆ ಅಲ್ಲಿ ಇಷ್ಟೆಲ್ಲ ಸೀರಿಯಸ್ ಆದ್ರೆ ಹೇಗೆ ನೀವು? ಪರವಾಗಿಲ್ಲ ಕುಡೀರಿ, ಏನಾದ್ರು ಕುಡೀರಿ ಮಲ್ಲ ಇಲ್ಲದಕ್ಕೆ ಬೈದೇರು, ಕುಡೀರಿ. ವಾ ಸೂಪರ್, ತಲೆನೋವಾಯ್ತು. ವಾ ಸೂಪರ್, ಏನಿಲ್ಲ ಸರ್, ಸೂಪರ್ ಏನಿಲ್ಲ ಸರ್, ಅವ್ರು ಹೇಳಿದ್ರು ಅಂತ ಮಾತ್ರ ಮಾಡಿದೆ ಹೀಗೆ. ನಿನ್ನ ಬುದ್ಧಿ ಮೂಲ ಗೊತ್ತಿದ್ದಾನೆ. ಪ್ಲೀಸ್ ಸಾರಿ ಆಯ್ತಾ? ಕಾಸ್ಕೇನು ಸಾರಿ ಸರ್, ಪ್ಲೀಸ್ ಸಾರಿ ಒರಿಯಾನು ಆಡೆಗೆ ಉಂಟಾಡು ಎಂಚಲ್ಲರು ಎಸ್ ಮಸ್ತ್ ಖುಷಿ ಆಡಿ. ನನ್ನ ಬೇತೆ ದಾದಲ್ಲ ಜ್ವರ ಆತಂದಾಣ ದಾದಲ್ಲ ಬೇತೆ ರೋಗ ಎತ್ತಂದಾಣ ದಯಮಲ್ತು ಈ ಸ್ಟೇಜಿಗೆ ಬಲೆ ಪರ್ಫಾರ್ಮೆನ್ಸ್ ಕೊರ್ಲೆ ಆರ್ ಎಂಜಲ್ಲರ್ ಅಂತ ಕೇಳಿದಾಗ ಆಯ್ತಾ ಡೀಟೇಲ್ಸ್ ಕೊರ್ಲೆ ಆ್ಯಂಡ್ ಅರಡೆ ಚೆಕ್ ಪತ್ತಂಬೋಲೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ಸ್. ಇವಾಗ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಕೇಳುವಂಥ ಟೈಮ್ ಪ್ಲೀಸ್ ಸರ್. ಕವಿತಾ ಮ್ಯಾಮ್, ಏನು ಎನರ್ಜಿ, ವಾವ್, ಏನು ಡ್ಯಾನ್ಸ್, ವಾವ್, ಸೂಪರ್, ವಾಹ್, ಕ್ಯಾ ಬಾತ್. ಕವಿತಾ ಮ್ಯಾಮ್, ಆ ಸ್ಟಾರ್ಟಿಂಗ್ ಒಂದು ನಾಗಿನ್ ಡ್ಯಾನ್ಸ್ ಇತ್ತಲ್ಲ, ಅದು ಇನ್ನೂ ಸ್ವಲ್ಪ ಇರಬೇಕಿತ್ತು. ಅದು ವಾವ್ ಯಾಕೆಂತ ಹೇಳಿದ್ರೆ ಅದು ಗ್ರಿಪ್ಪಿಗೆ ಬರುವಾಗ ರಪ್ ಚೇಂಜ್ ಆಯಿತು. ಸೊ ಎಕ್ಸ್ಪ್ರೆಷನ್, ಡ್ಯಾನ್ಸ್ ಅಂದ್ರೆ ಅದು ಪುನಃ ನೋಡಬೇಕು ಅಂತೇಳಿ ಆಶೆ ಮಾಡಿದ್ರೆ ಅದನ್ನು ಯಾವಾಗ ಸಹ ಇನ್ನೊಮ್ಮೆ ಮಾಡ್ತೇನೆ, ಹಾಗಂತೇಳಿ ಅದೇ ಒಂದು ನಂಗೆ ಪ್ಲಸ್ ಪಾಯಿಂಟ್. ಇನ್ನು ನೋಡಬೇಕು ಅಂತ ಹೇಳಿದ್ರೆ ಅದು ಪ್ಲಸ್ ಪಾಯಿಂಟ್ 100%. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟು ಎಂಡ್ ಎನರ್ಜಿ ವಾಸ್ ಸೂಪರ್. ಯಾರು ಕೊರಿಯೋಗ್ರಾಫ್ ವರ್ಷಿತ್ ಅಂತ ಕರೀರಮ್ಮೆ? Yes, please put your hands together and please welcome him. ಇವನು ನಂಗೆ ಫುಲ್ ಸಪೋರ್ಟ್ ಮಾಡಿದ. ಆ ಓಲ್ಡ್ ಈಸ್ ಗೋಲ್ಡ್ ಅದನ್ನು ತರಲಿಕ್ಕೆ ಫುಲ್ ಎನರ್ಜೆಟಿಕ್ ಆಗಿ ಇವನು ನನಗೆ ತುಂಬಾ ಹೆಲ್ಪ್ ಮಾಡಿದ. ಆದ್ರಿಂದ ನಗೀನ ಮಾಡಿ ಮ್ಯಾಮ್ ಅಂತ ಹೇಳಿದವ ನೀವನ್ನು. ಸೂಪರ್ ಕೊರಿಯೋಗ್ರಫಿ. ಯಾಕೆಂತ ಹೇಳಿದ್ರೆ ಈಗ ಯಂಗ್ ಇದ್ದವರನ್ನು ಕುಣಿಸ್ಬೋದು, ಮಾಮ್ಸನ್ನು ಕುಣಿಸ್ಬೋದು, ಬಟ್ ಇವರನ್ನು ಕುಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ. ಬಟ್ ನೀವು ಕುಣಿಸಿದ್ದೀರಾ, ಈ ರೀತಿ ಪರ್ಫಾರ್ಮೆನ್ಸ್ ಮಾಡಿಸಿದ್ದೀರಾ, ಬಟ್ ಅವರು ಆ ರೀತಿ ಮಾಡಿದ್ದಾರೆ. ಸೊ ಸೂಪರ್ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ವಾವ್ ಕ್ಯಾ ಬಾತ್. ಆ್ಯಂಡ್ ಇವಾಗ ನಮ್ಮ ಚಿರಶ್ರೀ ಅಂಜನ್ ಅವ್ರು ಏನು ಹೇಳ್ತಾರೆ ಕೇಳ ಬನ್ನಿ. ದಾಬಿಗ Hi. So Irna dance was superb. Costumes mind-blowing. Expressions were really good. And I would like to call you Evergreen Hema Malini of Mangalore. ಅಯ್ಯಯ್ಯಯ್ಯೋ ಸೂಪರ್. So overall, this was a full dhamaka performance, I can say. Thank you. All the very best. Thank you.
ಅಲ್ಲ ನೀವು ನಗ್ತಾ ಇದ್ದೀರಾ, ಅವರು ನಗ್ತಾ ಇದ್ದಾರೆ, ಜಡ್ಜಸ್ ನಗ್ತಾ ಇದ್ದಾರೆ. ದಟ್ಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಇಲ್ಲೊಂದು ಹೇಳಿ ನಗಡು ಅಲ್ಲೇ ಬೆರಿಬೆ ನನಗೆ ಆಯ್ಕೆದಲ್ಲ ಒಂದೆರಡ ಇಲ್ವಾ? ಬೆನ್ನು ಅಲ್ಲ ಸ್ವಲ್ಪ ಜಾಸ್ತಿ ಅಂತ ಪರವಾಗಿಲ್ಲ, ಅದೇ ಬೇಕು. ನಗುವನ್ನು ಹಂಚುವಂತ ವೇದಿಕೆ, ದಟ್ ಇಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಟ್ ಇಸ್ ನಾಟ್ ಆಫ್ ದನ್ ಆಲ್ಟನ್ ಮಸ್ಕರೇನಸ್. ಓಕೆ, ಕವಿತಾ ಮ್ಯಾಮ್. ಹಲೋ ಈರ ಪಾತ್ರನ ದುಂಬು ನಾನು ಕೊರಿಯೋಗ್ರಾಫರ್ ಅವರ ಪ್ಲೀಸ್. ಸಾರಿ ಈರ್ನ ಪುದರ್ ವರ್ಷಿತ್ ಸರ್. ವರ್ಷಿತ್ ನಮ್ಮ ಆರ್ಟಿಸ್ಟ್ನಕ್ಲೆ ಕಲ್ಪವ, ಜೋಕ್ಲೆ ಕಲ್ಪವ, ಎಲ್ಲಿಯಾಕ್ಲೆ ಕಲ್ಪವ, ಮ್ಯಾರೇಜ್ ಸೆರೆಮನಿದಲ್ಲ ಆಯ್ತನ ಕಲ್ಪವ. ಈರ್ನ ಎಕ್ಸ್ಪೀರಿಯನ್ಸ್ ಎಂಚಿತ್ತು ನಾರೆ ಕಲ್ಪದು ಸರ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅವ್ರು ಬಂದಾಗ ಲಾಸ್ಟ್ ಟೈಮ್ ಆಡಿಷನ್ ಆದಪ್ಪ ನಗೆ ಬಂದಿತ್ತೆ ಒಂಚೂರು ಹೆಲ್ಪ್ ಮಲ್ಪನ್ ಅಂಚ ಡೈರೆಕ್ಟ್ ಬತ್ತೆ ನನ್ನ ಫ್ರೆಂಡ್ ಮಾಮಾರ್ ಅಂಚ ಡೈರೆಕ್ಟ್ ಬತ್ತಿಲ್ಲಕನೆ ಆರು ಒಂಜಿ ಹೆಂಗ್ ಪಂಡ ಆ್ಯಕ್ಚುಲಿ ಹೆಂಗೆ ಕನ್ಫ್ಯೂಸ್ ಆದಿತ್ತು ಪಂಡ ಓ ಸ್ಟೈಲ್ ಕೊರೋಣದ ಅರಿಗಿತ್ತು ಒಂಜಿ ರ್ಯಾಂಡಮ್ ಇತ್ತೊಂಜಿ ನಿಕ್ಲು ಓಲ್ ಒಂಜಿ ರ್ಯಾಂಡಮ್ ಟ್ರ್ಯಾಕ್ ನಿಕಲ್ ಪ್ಲೇ ಲಿಸ್ಟ್ ಟ್ರ್ಯಾಕ್ ಪ್ಲೇ ಮಲ್ಪ್ಲೆ ಆ ರೈಕ್ ಸ್ಟೆಪ್ ಪಾಟ್ ನಿಕ್ಲು ಇಂಪ್ರೆಸ್ ಮಲ್ಚಡ ಯಾಮ್ ಬರೆದು ಕೊರ್ಪ. ಶಿ ಈಸ್ ಲೈಕ್ ಟೂ ಗುಡ್ ವಿತ್ ಆಲ್ ದ ಸ್ಟೈಲ್ಸ್. ಯಾನ್ ಆರ್ಡ ದಾಯಕೆನ್ನಿ ಪಂಡ when the choreographer is confident about towards her contestant or a student, this what comes out. Wow, thank you sir. And now good job. Thank you sir. Thanks. Kavita ma'am, irada varpe old is gold title irege ondu life long irnane. Plus, you are a very strong dancer. When you started with Naginade, irna expression award, irna lines award, hands award, sharp, neat, detailed. Pirapoyer, curtain the Pirapoyer, Pidai Vatar, Odu Avena, Kavita Ansad. Okay, it was very nice. And the timing, run the timing Vatar. Okay, the Avanji time. Second timing Vatar. Ouch! Over there, mind blowing. So I would say, thank you sir. Mamma mia, performance. Good, give it up. ಓಕೆ, ಆ ಪುಚ್ಚನೊಂಜಿತ ಕಟ್ ಮಾಡೋಳು. ಬಟ್ ಕೊರಿಯೋಗ್ರಾಫರ್ಗೆ ದಾಲೇಜಾ ಪ್ಲೀಸ್? ಕೊರಿಯೋಗ್ರಾಫರ್ಗೆ ಉಮ್ಮಮ್ಮ ಕೊರಿಯೋಗ್ರಾಫರ್ಗೆ ಇದು ಒಂದು ಇಂಚಿ ಬಲ್ಲೆ 6 ಕೊರ್ಪೇರು ಯಾನ್ ಕೊರಳ ಇರ್ ಕೊರ್ದು ಬಿಡ್ಲೆ ಕೊಡ್ಸಿ ಸರ್ ತಾಲ ಕೊಡ್ಸಿ. ಹಲೋ ಯಾನ್ ಕೊರ್ಪುಲ್ ನಿಜ್ ಮೇಡಮ್ ದಾದಾಂಡಿ ಅದು ಕೂಡ ಸ್ಟಾರ್ಟ್ ಇರ್ತದೆ ನಲ್ಪೇರಾದಿತ್ತೆ ವರನೆ ನಲ್ಪೇರೆ ಗಡಿ ಇಲ್ಲ ಆರು ಕೊಡಪೇರೆ ಪಣ್ಣದ ಲಾಸ್ಟ್ ಕೊಡ ಪಡುವುದು. ಓಕೆ ಆ್ಯಂಡ್ ಕುಸಾಲ್ ಬನ್ನಿ ಯಾನ್ ಆತ ಕಟ್ಟುಕೆತ್ ಆವೆ. ಆ್ಯಂಡ್ ಐ ನೀಡ್ ಸಮ್ ಫೇವರ್ ಫ್ರಮ್ ಯು. ಒಂಜಿ ರಡ್ಡ್ ಫೇವರ್ ಬೋರ್ಡು ಒಂಜನ್ನ ಕೈ ತೂತ್ಪ ನೋಡು ಕೆಲವ್ರನ್ನ ಮೊನೆ ತುನೇನೆ ಗೊತ್ತಾಪುಂಡು ಬಟ್ ಮೊನೆ ತೂತ್ಪ ನೋಡಿರು ಆವೆ ಪ್ಲೀಸ್. ಸುರುಕು ಆರ್ನೇ ಮೊನೆ ತೂತ್ ಬಂದ್ಲೆ ಯಾನ್ ಕೈ ತರಲ್ಲ ನನ್ನ ಕೈ ತೂಪ ಆವೆ ಪ್ಲೀಸ್. ಪಾಸಿಟಿವ್ ಮಾತ್ರ ನೋಡಿರಿ ಲಗಡ್ ದಪ್ಪರಲ್ಲಿ ಪ್ಲೀಸ್. ಮರ್ಯಾದ ಪ್ರಶ್ನೆ ಪ್ಲೀಸ್. ಇದಂದ್ರೆ ನಮಗೆ ಬೇರೆ ಕಡೆ ಹೋದ್ರೆ ಹಣ ಕೊಡ್ಬೇಕಲ್ವ, ಇಲ್ಲಿ ಫ್ರೀಗೆ ಆಗುತ್ತೆ ಪ್ಲೀಸ್ ನೋಡಿ. ಹೀಗೆ ಎಲ್ಲರನ್ನು ನಗಿಸುವಂತ ಯೋಗ ಉಂಟು ಸರ್ ನಿಮ್ಗೆ. ಇಷ್ಟೇ ಬನ್ನಿ. ಎಲ್ಲರನ್ನು ನಗಿಸುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಯೋಗ ಉಂಟು ಪಂಡ ಆರ್ ಪಂಪಿನೇ. ನಾನು ಯೋಗ ಎಲ್ಲಿ ಮಾಡುದು? ಆರ್ ಪಂಪಿನೇ ಕಾಂಡೆ ಈ ರೇಪಲ ಯೋಗ ಮಲ್ಪಡ ಪಂಪಿನಾರು ಲಕ್ಕುನೇ ಏನ್ ಮಾಡ್ಬೇಕು ಓಲ್ ಯೋಗ ಅನ್ಪುನೇ. ಎನಿವೇಸ್ ಬಟ್ ಇವಾಗ ಅವ್ರ ಮುಖ ನೋಡಿ ಹೇಳ್ಬೇಕು, ಸತ್ಯ ಹೇಳ್ಬೇಕು. ಅಂಡ್ ಅದಕ್ಕಿಂತ ಮುಂಚೆ ಇವ್ರ ತಲೆ ಮುಟ್ಟಿ ಹೇಳ್ಬೇಕು ನಾನು ಸತ್ಯವನ್ನೇ ಹೇಳ್ತೀನಿ ಅಂತ. ಸತ್ಯ ಹೇಳಿ, ಅವ್ರ ಮುಖ ನೋಡಿ ಹೇಳಿ ಪ್ಲೀಸ್ ಪ್ಲೀಸ್. ಸರ್ ಪ್ಲೀಸ್, ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಮಾಡ್ಕೊಡಿಸ್ತೀನಿ ನಿಮಗೆ, ಟೆನ್ಷನ್ ಮಾಡ್ಕೋಬೇಡಿ. ಎನಿವೇಸ್ ಬೇಡ, ಅವ್ರಿಗೆ ಬೇಸರ ಆಯ್ತು. ಅವ್ರು ಬರಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮಗೆ. ಎನಿವೇಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ರಿ. ಇನ್ನೇನಾದ್ರೂ ಹೇಳೋದಕ್ಕಿದ್ಯಾ ನಿಮಗೆ? ಹೇಳಿ ಪ್ಲೀಸ್ ಹೇಳಿ, ಏನಾದ್ರೂ ಹೇಳೋದಕ್ಕಿದ್ಯಾ? ಅಲ್ಲ, ಖುಷಿ ಅಂದ್ರೆ ನಮ್ಮ ಟಿವಿ ಆಗಾಗ ನಾನು ಹೇಳ್ತೇನೆ, ಇಷ್ಟು ಒಳ್ಳೆ ಒಂದು ನಮ್ಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟ ನಮ್ಮ ಟಿವಿಗೆ ಧನ್ಯವಾದಗಳು. ಯಾವಾಗ ಸಹ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇನೆ. ವಾವ್ ಸೂಪರ್. ಅದ್ರ ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಸೀಸನ್ 2ಗೆ ಬಂದಿದ್ದೀರಾ, ಸೀಸನ್ 3ಗೆ ಬನ್ನಿ, 4ಗೆ ಬನ್ನಿ, 5ಗೆ ಬನ್ನಿ, 6ಗೆ ಬನ್ನಿ, ಎಷ್ಟು ಸೀಸನ್ ಆಗ್ತಾ ಇರಿ, ಬರ್ತಾ ಇರಿ. ನೀವು ರೆಡಿ ಇಲ್ವಾ? ರೆಡಿ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಮುಂದಿನ ರೌಂಡ್ಗೆ ಹೋದ್ರೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸಿಗೋ ಥರ ಆಗಲಿ. ಆ್ಯಂಡ್ ಹೋಗುವಾಗ ನೆನಪಿದೆ ಅಲ್ಲ ಬುಸ್ ಅಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಮ್ಮಿ ಬೇಕಾ ನಿಮ್ಗೆ? ಬೇಡ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.
ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಒಂದು ಸಮಯ ಬಂದಿದೆ. ನನಗಂತೂ ತುಂಬಾನೇ ಖುಷಿ ಆಯಿತು. ಯಾಕೆ ಅಂದ್ರೆ ತಾಯಂದಿರು ಖುಷಿ ಪಡೋದು ಅಂದ್ರೆ ಪ್ರತಿಯೊಬ್ಬರಿಗೂ ಖುಷಿ ಆಗುವಂತಹ ವಿಚಾರ. ಅಂತಹ ತಾಯಂದಿರಿಗೋಸ್ಕರ ನಾವೇನಾದ್ರೂ ಮಾಡ್ಬೇಕು ಅನ್ನೋ ಒಂದು ಕನಸಿತ್ತು. ಆ ಒಂದು ಕನಸು ನನ್ಸಾಗ್ತಾ ಇದೆ ನಮ್ಮ ಟಿವಿ ಮೂಲಕ. ದಾಟ್ ಇಸ್ ನಾನ್ ಅದರ್ ದ್ಯಾನ್ ಸನ್ ಪ್ಯೂರ್ ರಿಫೈನ್ಡ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನೋ ಒಂದು ವೇದಿಕೆ ಏನಿದೆ ನಮಗೆ ಮನೋರಂಜನೆ ಕೊಡುತ್ತೆ. ಆದ್ರೆ ತಾಯಂದಿರು ಅವ್ರ ಕಲೆಯನ್ನ ವ್ಯಕ್ತಪಡಿಸುವಂತ ಒಂದು ವೇದಿಕೆ ಆಗುತ್ತೆ. ಖಂಡಿತ ಈ ಸೀಸನ್ ಅಲ್ಲಿ ಕೆಲವರಿಗೆ ಮಿಸ್ ಆಗಿರಬಹುದು, ನಾನು ಬರಬೇಕಿತ್ತು ಅಂತ. ಟೆನ್ಷನ್ ಮಾಡ್ಕೋಬೇಡಿ, ಮುಂದಿನ ಸೀಸನ್ ಅಲ್ಲಿ ಖಂಡಿತವಾಗ್ಲೂ ಬರುವಂತ ಒಂದು ಅವಕಾಶ ಇದೆ. ಸೊ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನಷ್ಟು ಮನೋರಂಜನೆ, ಇನ್ನಷ್ಟು ತಾಯಂದಿರು ಬಂದು ತಮ್ಮ ಕಲೆಯನ್ನ ತೋರ್ಪಡಿಸುವಂತ ಒಂದು ವೇದಿಕೆ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಅಲ್ಲಿ ತನಕ ನಾನು ಹೇಳುವಂತ ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಇದ್ರೆ ತುಂಬಾ ಜನರ ಸಹಕಾರ ಇದೆ. ಅವ್ರಿಗೆಲ್ಲ ಅಭಿನಂದನೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಒಂದು ಕಾರ್ಯಕ್ರಮನ ಮುಗಿಸುವಂತಹ ಸಮಯ. ದಿಸ್ ಈಸ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಪವರ್ಡ್ ಬೈ Curry Detergent, Citadel Developers, Aruna Masalas, Forum Pizza Mall, ಜನಪ್ರಿಯ ರೈಸ್ ಕಾರ್ಪೊರೇಷನ್, ಮ್ಯಾಂಗ್ಲೋರ್ ಸಿಲ್ಕ್ಸ್, ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ಇರ್ತೀನಿ, ಸೌಜನ್ಯ ಹೆಗಡೆ ಅವರು ಇರ್ತಾರೆ ಅಂಡ್ ಜಡ್ಜಸ್ಸು ಇರ್ತಾರೆ, ಅದ್ರ ಜೊತೆಗೆ ತಾಯಂದಿರು ಇರ್ತಾರೆ. ಕಾಯ್ದಾರಿ ಅಂಡ್ ಕೀಪ್ ಮಿಸ್ಸಿಂಗ್ ಅಸ್ ಅಂಡ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಬಾಯ್.